ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮನ ಸುದ್ದಿಲು. ಕೇಂದ್ರ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ಕುಡ್ಲಗ ಬದ್ದದು ಟೋಲ್ಗೇಟ್ ಪಿರದಿಪ್ಪು ಅಂದ ನಂಬದ್ಲ ಪ್ರಯೋಜನ ಇಜ್ಜಿ ಹೆಜಮಾಡಿ ಟೋಲ್ಗೇಟ್ ಇರ್ದು ಸುರತ್ಕಲ್ಗ್ NITK ಟೋಲ್ಗೇಟ್ ಮಾಮಲ್ಲ ಪ್ರತಿಭಟನದ ಜಾಥಾ. ತುಂಬೆ ಕಿಂಡಿ ಅಣೆಕಟ್ಟಡ ನೇತ್ರಾವತಿ ಸುದಕ್ಕೆ ಗಂಗಾ ಪೂಜೆ ಅಮೃತ ಯೋಜನೆದ ಒಂಜಿ ಅಂತ ಮೂಜಿ ತಿಂಗೊಲ್ದ ಉಲೈ ಲೋಕಾರ್ಪಣೆ ಮೇಯರ್ ಪ್ರೇಮಾನಂದ ಶೆಟ್ಟಿ. ಕುಡ್ಲದ ಕೊಟ್ಟಾರಡು ಬಾರಿ ಗಾಳಿಗ್ ಮಾರ್ಗುಗು ಅಡ್ಡಮಗರ್ನ ದೇವರನ ಕಟ್ಟದ ಪಿರಾಕದ ಅಶ್ವತ್ಥಮರ ಮಿಸ್ಕಾಂಬೊಕ ಅಗ್ನಿಶಾಮಕ ದಳೊಡ್ದು ಮರದೆಪ್ಪವನ ಕಾರ್ಯಾಚರಣೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೂಜಿ ತಿಂಗೊಲ್ದ ಜಿಲ್ಲಾ ಸಲಹಾ ಸಮಿತಿ ಬೊಕ್ಕ ಜಿಲ್ಲಾ ಮಟ್ಟದ ಬುಲಿಚಿಲ್ಪಿಂದೊನ್ನ ಸಭೆ 2022-23 ವರ್ಷದ ಜಿಲ್ಲಾ ಸಾಲ ಯೋಜನೆ ಬಿಡುಗಡೆ. ಇತ್ತೆ ವಾರ್ತೆದ ವಿವರ. ಸುರತ್ಕಲ್ NITK ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಅಂಗಾರೆ NITK ಟೋಲ್ಗೇಟ್ ಚಲೋ ಮಾಮಲ್ಲ ಜಾಥಾ ನಡಪಾಂಡ್. ಹೆಜಮಾಡಿ ಟೋಲ್ಗೇಟ್ ಕೈತಲು ಮಾಜಿ ಮಂತ್ರಿ ವಿನಯ್ ಕುಮಾರ್ ಸುರಕೆ ಉದಿಪನ ಮಲ್ತಿನ ಜಾಥಾ ಬೊಕ್ಕ ಪ್ರತಿಭಟನೆಡು ಮಾಜಿ ಮಂತ್ರಿ ಅಭಯ ಚಂದ್ರ ಜೈನ್, ಮಾಜಿ ಶಾಸಕರು ಮೊಯ್ದೀನ್ ಬಾವ, DYFI ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ ಪಾಲ್ದೊಂಡಿರು. ಸುರತ್ಕಲ್ NITK ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ದಿವನ್ನ NITK ಟೋಲ್ಗೇಟ್ ಚಲೋ ಮಾಮಲ್ಲ ಜಾಥಾ ಅಂಗಾರ ಕಾಂಡ ನಡತಂಡ. ರಾಷ್ಟ್ರೀಯ ರಾಜಮಾರ್ಗ ಅಶ್ವತ್ಥ ಆಜೇತ ಹೆಜಮಾಡಿ ಟೋಲ್ಗೇಟ್ ಕೈತಲ್ದ ಜೂನಿಯರ್ ಕಾಲೇಜ್ ಕೈತಲು ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಮಾಮಲ್ಲ ಜಾಥಾಗೂ ಚಾಲನೆ ಕೊರಿಯರು. DYFI ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ ಬೊಕ್ಕ ನೋದುರ್ದುಲ ಹೆಚ್ಚ ಸಂಘ ಸಂಸ್ಥೆಲು ಪಾಲ್ದೊಂಡ. ಸುರತ್ಕಲ್ದ ತತ್ಕಾಲದ ಟೋಲ್ಗೇಟ್ ದೆಪ್ಪಾಯರೆ ಒತ್ತಾಯ ಮಲ್ತದ ಕೇಂದ್ರ ಸರ್ಕಾರದ ನೀತಿಗೆದುರಾದ ಕಾರ್ಯಕರ್ತರ ಧಿಕ್ಕಾರದ ಸ್ವರಲಕ್ಕಾಯರು. ಹೆಜಮಾಡಿ ಟೋಲ್ಗೇಟ್ ಇರ್ದು ಶುರು ಆಯ್ನ ಕಾರ್ನಡಪ್ಪು ಜಾಥಾ ಸುರತ್ಕಲ್ ಟೋಲ್ಗೇಟ್ ಮುಟ್ಟ ಸಾಗಂಡು. ಪ್ರತಿಭಟನೆಡು ವಿನಯ್ ಕುಮಾರ್ ಸೊರಕರ್ನ ಒಟ್ಟಿಗೂ ಮಾಜಿ ಮಂತ್ರಿ ಅಭಯ ಚಂದ್ರ ಜೈನ್, ಮಾಜಿ ಶಾಸಕರು ಮೊಯ್ದೀನ್ ಬಾವ, ದುಂಬುದ ಕಾರ್ಪೊರೇಟರ್ ಪ್ರತಿಭಾ ಕುಳಾಯಿ ಇಂಚ ಕಾಂಗ್ರೆಸ್ ನಾಯಕರು ಬಿರ್ವೆರೆ ಮಹಾಮಂಡಲದ ಗುರುಕಾರ್ಯರು ಡಾಕ್ಟರ್ ರಾಜಶೇಖರ ಕೋಟ್ಯಾನ್, ವಕೀಲರು ದಿನೇಶ್ ಹೆಗ್ಡೆ ಉಳೆಪಾಡಿ ಪಾಲ್ದೊಂಡರು. ಜಾಥದ ಸಾದಿ ಉದ್ದೋಗ್ಲ ಬಾಜಲಿಗ ಸಂಪು ಅಟ್ಟಣೆ ಅದಿತ್ತಂಡು. ಒಂದು ದಿನೊಂದು ಕುಡ್ಲಗ ಬೈದಿನ ಕೇಂದ್ರ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ಡಿಲ್ಲಿಡ್ ಸಭೆ ನಡಪಾದ ಟೋಲ್ಗೇಟ್ ತೆತ್ತುಪಾಡಿಯರ ಕ್ರಮ ತೆತ್ತುನುವಂದು ನಂಬಾದಿತ್ತೇರು. ಆಂಡಲ ಟೋಲ್ಗೇಟಡ್ ಕಾಸ್ ತೆತ್ತುನೊಂದುಲ್ಲಿರಂದು ಪ್ರತಿಭಟನೆ ಮಲ್ತಿನಕ್ಲು ಏವ್ರ ತೂಜಾಯರು. ರಡ್ಡ್ ಮೂಜಿವಾರ ದುಂಬು ಸಾಮಾಜಿಕ ಕಾರ್ಯಕರ್ತರ ಆಸಿಫ್ ಆಪದ್ ಬಾಂಧವ ಟೋಲ್ಗೇಟಡ್ ಹೊಸ ರೀತಿದ ಪ್ರತಿಭಟನೆ ನಡಪಾದಿತ್ತೇರು. ಎರಡು ಕಡೆಯಲ್ಲಿ ಟೋಲ್ ಪಾವತಿ ನಮಗೆ ಕಟ್ಟಲು ಅಸಾಧ್ಯ ಸ್ವಾಮಿ. 6 ತಿಂಗಳ ಅವಧಿ ಎಂದಿರಿ, ತಾತ್ಕಾಲಿಕವಾದ ಟೋಲ್ ಎಂದಿರಿ. ಹೆಜಮಾಡಿಯಲ್ಲಿ ಟೋಲ್ ಬಂದರೆ ಸುರತ್ಕಲ್ನಿಂದ ತೆರವು ಅಂದಿರಿ. 6 ವರ್ಷ ದಾಟಿದೆ ಈಗ, ಎರಡೂ ಕಡೆಯೂ ಟೋಲ್ ಗೇಟ್ ಬಂದಿದೆ, ಎರಡೂ ಕಡೆಯೂ ಸುಲಿಗೆ ನಡೆದಿದೆ. ಇದ್ಯಾವ ಸ್ವಾಮಿ, ಇದ್ಯಾವ ನ್ಯಾಯ ಹೇಳಿ ಸ್ವಾಮಿ, ಇದ್ಯಾವ ನ್ಯಾಯ ಹೇಳಿ ಸ್ವಾಮಿ. ಕೊಟ್ಟಾರ ಜಂಕ್ಷನ್ ಕೈತಲ್ದ ದೇವರನ ಕಟ್ಟೆದ ಮಾಮಲ್ಲ ಅಶ್ವತ್ಥಮರ ಸೋಮವಾರ ರಾತ್ರಿದ ಭಾರಿ ಗಾಳಿಗೂ ಮಗರ್ದಂಡ. ಅಂಗಾರ ಕಾಂಡೆ ಮಿಸ್ಕಾಂದಕ್ಲು ಅಗ್ನಿಶಾಮಕ ದಳತಕ್ಲು ಬತ್ತದ ಬೂರ್ನ ಮರದೆಪ್ಪವನ ಕಾರ್ಯಾಚರಣೆ ನಡಪಾಯರು. ಕುಡ್ಲ ನಗರದ ಕೊಟ್ಟಾರ ಜಂಕ್ಷನ್ ಕೈತಲು ಉಪ್ಪುನ ದೇವರನ ಕಟ್ಟದ ಮಾಮಲ್ಲ ಅಶ್ವತ್ಥಮರ ಸೋಮವಾರ ರಾತ್ರಿದ ಭಾರಿ ಗಾಳಿಗೂ ಮಗರ್ದಂಡ.
ಕೊಟ್ಟರ ದೇವರ್ನ ಕಟ್ಟೆಡು ಪಿರಾಕದ ಅಶ್ವಥ ಮರ ಇದ್ದದು ಅವು ತನ್ನ ನಿಲೆ ಕಳಿವೊಂದುಂಡು ಅಂಗಾರೆ ಕಾಂಡೆ ಅಗ್ನಿಶಾಮಕ ದಳತಕ್ಲು ಮಿಸ್ಕಾಂ ಲೈನ್ ಮ್ಯಾನ್ಲು ಬತ್ತದು ಮರದೆಪ್ಪಾವನ ಕಾರ್ಯಾಚರಣೆ ನಡಪಾಯಿರು ಈ ಜಾಗಿಡು 2 ಸಾಲು ಮಾರ್ಗ ಇತ್ತದು ಮರ ಇನ್ಫೋಸಿಸ್ ದಂಚಿ ಬೂರ್ನೆಡ್ದವರ ಬೊಕ್ಕೊಂಜಿ ಸಾಲದ ಮಾರ್ಗಡೆ ಸಂಚಾರಕ್ಕೂ ಅವಕಾಶ ಮಲ್ತು ಕೊರಿಯರು ರಾತ್ರಿ ಜನಕುಲು ಬೊಕ್ಕ ಗಾಡಿನ ಸಂಚಾರ ಭಾರಿ ಕಮ್ಮಿ ಉಪ್ಪು ನೆಡ್ದವರ ದಾಲ ಅಪಾಯಾತ್ ಜೆಂದು ಊರ್ದಕ್ಲು ಪಂತ್ಯರು ಮರತಗೆಲ್ಲು ಇನ್ಫೋಸಿಸ್ದ ಬಿತ್ತಲ್ಗು ಬುಡ್ದುಂಡು ದೇವ್ಯರ್ನ ಕಟ್ಟೆ ಸುತ್ತುಪಾಡ್ದಿನ ಕರ್ಬದ ತಡಿಪು ಬೇಲಿ ಪೊಲಿದು ನಷ್ಟ ಉಂಡಾತಂಡು ನಾಲ್ಕರೆ ತಿಂಗಳೊಡ್ದು ಬೊಕ್ಕ ಇತ್ತೆ ದೇಶದೊರ್ಮೆಡ್ ಪೆಟ್ರೋಲ್ ಡೀಸೆಲ್ ಬೆಲೆ 80 ಪೈಸೆ ಎಡ್ದಂಡು ಕರಿನ ಅಕ್ಟೋಬರ್ ಆಜಿರ್ದು ಬೊಕ್ಕ ಇತ್ತೆ ಅಟಲ್ ಗ್ಯಾಸ್ ಬೆಲೆ ಸಿಲಿಂಡರ್ಗೆ 50 ರೂಪಾಯಿ ಹೆಚ್ಚಾತಂಡು ಅಂಗಾರೆ ದೇಶದೊರ್ಮೆಡ್ ಪೆಟ್ರೋಲ್ ಡೀಸೆಲ್ ಬೆಲೆ 80 ಪೈಸೆ ಎಡ್ದಂಡು ಅಟಲ್ ಗ್ಯಾಸ್ ಬೆಲೆ ಸಿಲಿಂಡರ್ಗೆ 50 ರೂಪಾಯಿ ಹೆಚ್ಚಾತಂಡು ನಾಲ್ಕರೆ ತಿಂಗಳೊಡ್ದು ಬೊಕ್ಕ ಇತ್ತೆ ಇಂಧನ ಬೆಲೆ ಏರಾದಿರು ರಾಜಧಾನಿ ಡಿಲ್ಲಿಡ್ ಪೆಟ್ರೋಲ್ ಬೆಲೆ ಲೀಟರ್ಗೆ 95 ರೂಪಾಯಿ 21 ಪೈಸೆ ಆತಂಡು ಈ ತುಂಬು 95 ರೂಪಾಯಿ 41 ಪೈಸೆ ಆದಿತ್ತಂಡು 86 ರೂಪಾಯಿ 57 ಪೈಸೆಡ್ ಡೀಸೆಲ್ 87 ರೂಪಾಯಿ 47 ಪೈಸೆಗೆ ಏರ್ದಂಡು 14 ಬಟ್ಟ 2 ಕಿಲೋ ತೂಕದ ಸಬ್ಸಿಡಿ ಸಿಲಿಂಡರ್ ಬೆಲೆ 949 ರೂಪಾಯಿ 50 ಪೈಸೆ ಆತಂಡು LPG ಸಿಲಿಂಡರ್ ಬೆಲೆ ಕರಿನ ಸರ್ತಿ ಅಕ್ಟೋಬರ್ ಆಜೇಕ್ ಏಡ್ದಿತ್ತಂಡು ನವೆಂಬರ್ 4 ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದಿತ್ತಂಡು ಉತ್ತರ ಭಾರತದ 5 ರಾಜ್ಯಲನ ಓಟುಡ್ದವರ ಇಂಧನ ಬೆಲೆ ಏರಾದಿಜ್ಜಾಂಡು 5 ಕಿಲೋ LPG ಸಿಲಿಂಡರ್ ಬೆಲೆ ಎತ್ತೆ 349 ರೂಪಾಯಿ ಆಂಡ 10 ಕಿಲೋ ಕಾಂಪೋಸಿಟ್ ಬಾಟಲ್ ಬೆಲೆ 559 ರೂಪಾಯಿ ಆತಂಡು 13 ಕಿಲೋ ವಾಣಿಜ್ಯ ಸಿಲಿಂಡರ್ ಬೆಲೆ 203 ರೂಪಾಯಿ 50 ಪೈಸೆ ಆದುಂಡು ಬೆಂಗಳೂರು ಪೆಟ್ರೋಲ್ ಬೆಲೆ 101 ರೂಪಾಯಿ 42 ಪೈಸೆ ಡೀಸೆಲ್ 85 ರೂಪಾಯಿ 80 ಪೈಸೆ ಆತಂಡು LPG ಸಿಲಿಂಡರ್ ಬೆಲೆ 902 ರೂಪಾಯಿ 50 ಪೈಸೆ ಆತಂಡು ಕರಿನ 2 ವರ್ಷಡು ಕೊರೋನಾ ಕಾರಣ ಇಡೀ ಜಿಲ್ಲೆಡ್ ಮಾತಾ ಕಾರ್ಯಲು ಬಂದು ಬುರ್ನೆಡ್ದವರ ನೀರ್ದ ಸಮಸ್ಯೆ ಉಂಡಾತಜಿ ಆಂಡ ಈ ಸರ್ತಿ ನೀರ್ದ ಸಮಸ್ಯೆ ಬರುಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಂತ್ಯರ ಅಂಗಾರ ತುಂಬೆದ ಕಿಂಡಿ ಅಣೆಕಟ್ಟಡ ನೇತ್ರಾವತಿ ಸುದೆಕ್ ಗಂಗಾ ಪೂಜೆ ನಡಪಾದ ಆರು ಪಾತಿರಿಯರು ಕುಡ್ಲ ಮಹಾನಗರ ಪಾಲಿಕೆದ ನೆಲೆಟ್ ಅಂಗಾರ ತುಂಬೆದ ಕಿಂಡಿ ಅಣೆಕಟ್ಟಡ ಗಂಗಾ ಪೂಜೆ ಅಟಣೆ ಮಲ್ತದಿತ್ತೇರು ಮೇಯರ್ ಪ್ರೇಮಾನಂದ ಶೆಟ್ಟಿ ಒತ್ತು ಮೇಯರ್ ಸುಮಂಗಲ ರಾವ್ ರಾಜ್ಯ ಕ್ಯೂನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಬೊಕ್ಕ ಪಾಲಿಕೆ ಸದಸ್ಯರಿದ್ದದ ನೇತ್ರಾವತಿ ಸುದೆಕ್ ಗಂಗಾ ಪೂಜೆ ಮಲ್ತದ ಪುರ್ಪ ಬೊಕ್ಕ ಪಲ ವಸ್ತುಲಿನ ನೀರ್ಗು ಬುಡಿಯರು ಈ ಪೊರ್ತುಡು ಮೇಯರ್ ಪಾತ್ರೆಡ್ದು ನನ್ನದ 2 ತಿಂಗಳು ನೀರ್ದ ಬೇಡಿಕೆ ಹೆಚ್ಚಾವು ನೀರು ಒದಗಾವನ ಸವಾಲು ಪಾಲಿಕೆದ ಎದುರುಡುಂಡು ಈ ಬಗ್ಗೆಟ್ ಕಣ್ಣದಿಪ್ಪುಂಡು ಕರಿನ 2 ವರ್ಷಲೆಡ್ ಕೊರೋನಾ ಸೀಕದ ಕಾರಣ ಇಡೀ ಜಿಲ್ಲೆದ ಕಾರ್ಯ ಒಂದುದೇ ಪೋದಿತ್ತಂಡು ಅಂಚಾದ ನೀರ್ದ ಕಷ್ಟ ಇಜ್ಜಾಂಡು ಅಂಡ ಈ ಸರ್ತಿ ನೀರ್ದ ಸಮಸ್ಯೆ ಅಪ್ಪನ ಸಾಧ್ಯತೆ ಉಂಡೊಂದು ಪಂಡ್ಯರ ಅಮೃತ ಯೋಜನದ 1 ಹಂತ 3 ತಿಂಗಳದ ಉಲಾಯಿ ಲೋಕಾರ್ಪಣೆ ಮಲ್ಪುಂಡು 10 MLD ಇರುವ MLDಗೆ ಮಿತ್ತ ಮಟ್ಟುಗು ಏರಾವುಂಡು ಒಂದು ಇಡೀ ಆಂಡ ನಗರಗೂ 10 MLD ನೀರು ಹೆಚ್ಚ ತಿಕ್ಕೊಂಡು 80 ಕೋಟಿ ರೂಪಾಯಿ ಖರ್ಚಿಡು ಜಯಶ್ರೀ ಯೋಜನೆದಡಿಟ್ಟು ಬೇತೆ ಬೇತೆ ಕಾಮಗಾರಿಲು ನಡತೊಂದುಂಡು ಮೇಯರ್ ಪ್ರೇಮಾನಂದ ಶೆಟ್ಟಿ ಪಂಡ್ಯರು ಮಹಾನಗರ ಪಾಲಿಕೆ ಇರಬಹುದು ಹತ್ತಿರದ ಮುಲ್ಕಿ ಇನ್ನೊಂದು ಕಡೆಯಲ್ಲಿ ಉಳ್ಳಾಲದ ಮತ್ತು ಎನ್ರೂಟ್ ವಿಲೇಜಸ್ ಎಲ್ಲರಿಗೂ ಕೂಡ ಈ ಒಂದು ತುಂಬೆ ಅಣೆಕಟ್ಟಿನಿಂದ ವರ್ಷ ಪೂರ್ತಿ ಕುಡಿಯುವ ನೀರಿನ ವಿತರಣೆ ಆಗುವಂಥದ್ದು ನಮಗೆಲ್ಲರಿಗೂ ತಿಳಿದಂಥ ವಿಚಾರ. ಇವತ್ತು ಗಂಗಾ ಪೂಜೆಯನ್ನು ಮಾಡುವ ಮುಖೇನ ಆ ಪ್ರಕೃತಿ ದೇವರಲ್ಲಿ ಕಾಲ ಕಾಲಕ್ಕೆ ಮಳೆ ಆಗಬೇಕು. ಈ ತುಂಬೆ ವೆಂಟೆಡ್ ಡ್ಯಾಮ್ ಉಕ್ಕಿ ಹರಿಬೇಕಿದ್ರೆ ಮುಂಗಾರಿನ ಜೊತೆಗೆ ಹಿಂಗಾರು ಕೂಡ ನಮಗೆ ಅಗತ್ಯತೆ ಇದೆ. ಆದರೆ 2009 ನಂತರ ನನಗೆ ತಿಳಿದ ಹಾಗೆ ಅಪ್ಸ್ಟ್ರೀಮಲ್ಲಿರುವಂತಹ ಒಂದು AMR ಡ್ಯಾಮ್ ನಿರ್ಮಾಣ ಆದ ನಂತರ ಈ ಡ್ಯಾಮಿನಲ್ಲಿ ಎಲ್ಲಿಯಾದರೂ ನೀರಿನ ಶೇಖರಣೆ ಕೊರತೆ ಆದರೆ ನಮಗೆ ಹೆಚ್ಚುವರಿಯಾಗಿ ಆ ಡ್ಯಾಮನ್ನು ಓಪನ್ ಮಾಡುವ ಮುಖೇನ ಮತ್ತೆ
ಈ ಡ್ಯಾಮನ್ನು ಇಲ್ಲಿರುವಂತಹ ಡ್ಯಾಮನ್ನು ಭರ್ತಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಆದರೂ ಕೂಡ ಎಲ್ಲಿಯಾದರೂ ಕಾಲಕ್ಕೆ ಮಳೆಯಾಗದಿದ್ದರೆ, ಹಿಂಗಾರು ಮಳೆಯಲ್ಲಿ ಕೊರತೆ ಆದರೆ ಸಹಜವಾಗಿ ಅಣೆಕಟ್ಟಿನ ಶೇಖರಣೆಯ ಮಟ್ಟ ಕಮ್ಮಿಯಾಗಿ ಮತ್ತೆ ರೇಷನಿಂಗ್ ಮಾಡುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾದದ್ದು ಕೂಡ ನಾವು ಕಂಡಂಥದ್ದು. ಹರಿಕೃಷ್ಣ ಬಂಟ್ವಾಳ ಪಾತ್ರದ ಲೋಕದ ಮಾತಾ ಕಡೆಟ್ ಪ್ರಕೃತಿದ ಅದ್ಭುತ ಕೊಡುಗೆಗಾದ ಪೂಜೆ ಮಲ್ತೊಂದುಂಡು ನೀರ್ದ ಸಂಪತ್ತು ಒರಿಪೆರೆ ಪ್ರತಿಯೊಂಜಿ ಇಲ್ಲಡು ಪೂಜೆ ಮಲ್ಪಡು ನೀರ್ದ ಬುಲೆಚಿಲುಗ ಕಾರ್ಯಗು ಜಪ್ಪುಣೊಂದು ಪಂಡ್ಯರ. ಮಾಜಿ ಮೇಯರ್ ಲೈನ್ ದಿವಾಕರ ಪಾಂಡೇಶ್ವರ, ಶಶಿಧರ ಹೆಗ್ಡೆ, ಭಾಸ್ಕರ ಕೆ ತುಂಬೆ, ಗ್ರಾಮ ಪಂಚಾಯತ್ ಗುರುಕಾರ್ಯರು ಪ್ರವೀಣ್, ಪಾಲಿಕೆ ಕಮಿಷನರ್ ಅಕ್ಷಯ ಶ್ರೀಧರ್, ಪಾಲಿಕೆ AW ಚೇತನ್ ಬೊಕ್ಕ AE ಅಶ್ವಿನಿ ಪಾಲ್ದೊಂಡ್ಯರು. ನಾವೆಲ್ಲ ಸೇರಿ ಮಾಡಿದ್ದೀವಿ. ಆದರೆ ಜಗತ್ತಿನಾದ್ಯಂತ ಗಂಗಾ ಪೂಜೆ ನಡೀತದೆ. ಇವತ್ತು ವಿಶ್ವ ಜಲ ದಿನಾಚರಣೆ. ಜಗತ್ತಿನ ಎಲ್ಲ ಕಡೆಗಳಲ್ಲಿ ಇವತ್ತು ನೀರಿಗಾಗಿ, ಜಲಕ್ಕಾಗಿ, ಪ್ರಕೃತಿಯ ಅದ್ಭುತ ಈ ಕೊಡುಗೆಗಾಗಿ ದೇವರನ್ನ ಅವರವರ ಧರ್ಮಕ್ಕನುಗುಣವಾಗಿ, ಅವರವರ ಮತಕ್ಕನುಗುಣವಾಗಿ, ಅವರವರ ಭಾಷೆ ಸಂಸ್ಕರಣವಾಗಿ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಈಗಾಗಲೇ ನಮ್ಮ ಪುರೋಹಿತರು ಹೇಳಿದರು, ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಶಸ್ಯಶಾಲಿನಿ ದೇಶೋಯಂ ಕ್ಷೋಭರೇತಂ ಸಜ್ಜನ ಸಂತು ನಿರ್ಭಯ ಅಂತ ಒಂದು ಮಂತ್ರಗಳನ್ನು ಹೇಳಿದರು ಪೂಜೆ ಮಾಡುವಾಗ ಮೇಯರ್ ಹತ್ರ. ನಾನೆಲ್ಲ ಇವರ ಹತ್ರ ಹೇಳಿದರು, ಕಾಲೇ ವರ್ಷತು ಪರ್ಜನ್ಯ ಅಂತ ಹೇಳಿದ್ರೆ ಕಾಲಕ್ಕೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಮಳೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕಂತ. ಪೃಥ್ವಿ ಶಸ್ಯಶಾಲಿನಿ, ಪ್ರಕೃತಿ ಅನ್ನುವಂಥದ್ದು ಹಚ್ಚ ಹಸಿರಾಗಿ ಇರಬೇಕು ಅನ್ನುವ ರೀತಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಬೇಕು. ದೇಶೋಯಂ ಶೋಭರಹಿತ, ಇಡೀ ದೇಶ ಯಾವುದೇ ಗಲಭೆ ಗದ್ದಲ ಇಲ್ಲದಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ರೀತಿ ಪ್ರಾರ್ಥನೆ ಮಾಡಬೇಕು. ಸಜ್ಜನ ಸಂತು ನಿರ್ಭಯ ಅಂದರೆ ಒಳ್ಳೆಯವರು ಯಾವ ಸಂದರ್ಭದಲ್ಲೂ ಕೂಡ, ಯಾವ ಕಾಲದಲ್ಲೂ ಕೂಡ ನಿರ್ಭಯವಾಗಿ ಬದುಕತಕ್ಕಂಥ ಒಂದು ವಾತಾವರಣ ಈ ಜಗತ್ತಿನಲ್ಲಿ ಇರಲಿ ಅನ್ನುವಂಥ ಒಂದು ಅದ್ಭುತವಾದಂಥ ಪ್ರಾರ್ಥನೆ ಭಾರತೀಯ ಸಂಸ್ಕೃತಿ ಪರಂಪರೆಯ ಉಪನಿಷತ್ತಿನಲ್ಲಿ ಇದು ಇದೆ. ಉಳ್ಳಾಲದ ಶ್ರೀ ತಿರುಮಲ ತಥಾ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಡು ಕರಿನ ಗುರುವಾರ ಕುಡಿಯೆಡ್ದು ವರ್ಷದ ಜಾತ್ರೆ ನಡೆತಂಡ. ಸೋಮವಾರ ಬ್ರಹ್ಮತೀರ್ಥ ಮಿನದನ ಅಂಗಾರ ಜಳಕದ ಉಚ್ಚಯದೊಟ್ಟಿಗೆ ಜಾತ್ರೆ ಅಕೀರಿಯಾಂಡು. ಶ್ರೀ ತಿರುಮಲ ತಥಾ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಉಳ್ಳಾಲೆಂದೆತ ವರ್ಷಾದಿ ವಿಚ್ಚಯ ಬ್ರಹ್ಮತೀರ್ಥ ಮಿನದನ ಕರಿನ ಗುರುವಾರ ಕೊಡಿಯೆಡ್ದು ಆಚೆ ದಿನ ನಡೆತಂಡ. ಸೋಮವಾರ ಬ್ರಹ್ಮರಥೋತ್ಸವ ಅಟ್ಟಣೆ ಆದಿತ್ತಂಡ. ಕಾಂಡೆ ಪಂಚಾಮೃತ ಅಭಿಷೇಕ ಶುರುವಾದ ಶತ ಕಲಶಾಭಿಷೇಕ, ಕನಕಾಭಿಷೇಕ, ಗಂಗಾಭಿಷೇಕ, ಮಹಾಪೂಜೆ ಮಲ್ತದ ಬಯ್ಯಗ ಮಹಾಬಲಿ ನಡಪಾಯಿ ನಡೆದು ಬೊಕ್ಕ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ಬ್ರಹ್ಮತೀರೆ ಏರಿಯರು. ದೇವರಿಗೆ ರಥೋತ್ಸವದ ಮಿನದನ ನಡೆತಂಡ. ಊರು ಪರವೂರ್ದ ಭಕ್ತರು ಒಟ್ಟು ಸೇರಿದು ತೇರೊಯ್ತೇರು. ಆಡಳಿತ ಮೊಕ್ತೇಸರರು ಉಳ್ಳಾಲ ಶ್ರೀಕರಕಿಣಿ, ಮೊಕ್ತೇಸರರು ಡಾಕ್ಟರ್ UD ನಾಯಕ್, ಉಳ್ಳಾಲ ವೆಂಕಟರಾಯ ನಾಯಕ್, ಉಳ್ಳಾಲ ಸುದರ್ಶನ ಮಲ್ಯ, ಬಿ ಸುರೇಂದ್ರ ಪ್ರಭು, ಉಳ್ಳಾಲ ರಾಜಾರಾಮ ನಾಯಕ್, ಎಂ ಅನಿಲ್ ಪೈ, ಉಳ್ಳಾಲ ಪೇಂಟಿದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದಕ್ಕೂ ಪಾಲ್ದಿತ್ತುಂಡೆರು. ಅಂಗಾರ ದೇವರ್ನ ಜಲಕದೊಟ್ಟಿಗೆ ವರ್ಷಾವಧಿ ಜಾತ್ರೆ ಅಕ್ಕೇರಿಯಾಂಡು. ಶಕ್ತಿಗೆ ಭಕ್ತಗಣಕ್ಕೆ ತಿಳಿಸಲು ಗಣಪ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ, ಗಣಪ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ. ಕುಡ್ಲದ ಅತ್ತಾವರ ನಂದಿಗುಡ್ಡದ ಫ್ಲಾಟ್ ಒಂಜೇಟ್ ನಡತೊಂದಿತ್ತಿನ ವೇಶ್ಯವಾಟಿಗೆ ಕೇಸಿಗೆ ಸಂಬಂಧಪಟ್ಟದ ಕುಡೂರಿ ಆರೋಪಿ ಉಳ್ಳಾಲದ ಅಬ್ದುಲ್ ರಾಜಕ್ನ ಪೊಲೀಸರು ಪತ್ತದೇರು. ಪ್ರಾಯ ಬರ್ತಿ ಆಮಂದಿನ ಪೊಣ್ಣಲು ಬೊಕ್ಕ ಜವಂದಿಲಿನ ವೇಶ್ಯವಾಟಿಕೆಗೆ ಗಳಸಲು ಮಾತ್ರ ಅತ್ ನರಮಾನ್ಯನ ಕಂಡದ ಸಾಗವನ ಕೇಸ್ಲಾಯಿತ್ತದ 14 ಜನ ಆರೋಪಿಲು ನ್ಯಾಯಾಂಗ ಬದ್ಧನೋಡು ಉಲ್ಲೇರು.
ಕುಡ್ಲದ ಅತ್ತಾವರ ನಂದಿಗುಡ್ಡದ ಫ್ಲಾಟ್ ಒಂಜೇಟ್ ನಡತೊಂದಿತ್ತಿನ ಪ್ರಾಯ ಬರ್ತಿ ಆವಂದಿನಕ್ಲನ ಪೊಂಜೋಲ್ನ ಬಕ ಜವಂದಿಲಿನ ವೇಶ್ಯವಾಟಿಕೆ ಬಕ ನರಮಾನ್ಯನ ಕಂಡದ ಸಾಗವನ ಕೇಸಿಗೆ ಸಂಬಂಧಪಟ್ಟದ ಆರೋಪಿಯವರಿಯನ್ನು ಪೊಲೀಸರು ಪತ್ತದಿರು 44 ವರ್ಷ ಪ್ರಾಯದ ಅಬ್ದುಲ್ ರಾಜಿಕ್ ಉಳ್ಳಾಲ ಬಂಧನಾಯನ ಆರೋಪಿಯಾದಿತ್ತದ ನಂದಿಗುಡ್ಡದ ಫ್ಲಾಟ್ ಒಂಜೇಟ್ ವೇಶ್ಯವಾಟಿಕೆ ಸಂಬಂಧ ಸಿಸಿಬಿ ಪೊಲೀಸರು ತನಿಖೆ ನಡಪಾದಿರು ಇರುವೇರು ಪೊಣ್ಣುಲ್ಕೊರ್ನ ದೊಡ್ದಂಚ ಕುಡ್ಲದ ಪೊಂಜೋ ಪೊಲೀಸ್ ಸ್ಟೇಷನ್ ಒಟ್ಟು 10 ಕೇಸ್ ಪಾಡ್ದಂಡು ಈ ಕೇಸಿಗೆ ಸಂಬಂಧ 14 ಜನ ಆರೋಪಿಗಳನ್ನು ಕೋರ್ಟ್ಗೆ ಹಾಜರು ಮಲ್ತಿದ್ದದು ಅಕಲು ನ್ಯಾಯಾಂಗ ಬಂಧನಡುಲ್ಲಿರಂದು ಪೊಲೀಸರು ತೆರಿಪಾದಿರು. ಮಂಗಳೂರು ನಗರದ ನಂದಿಗುಡ್ಡೆ ಅನ್ನುವಂಥ ಒಂದು ಫ್ಲಾಟ್ ಅಲ್ಲಿ ಅಪ್ರಾಪ್ತ ಯುವತಿಯರು ಅಪ್ರಾಪ್ತ ಬಾಲಕಿಯರನ್ನ ಇಟ್ಕೊಂಡು ವೇಶ್ಯವಾಟಿಕೆ ನಡೆಸ್ತಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಮೊದಲಿಗೆ ಒಂದು ವೇಶ್ಯವಾಟಿಕೆ ಪ್ರಕರಣವನ್ನು ನಾವು ದಾಖಲಿಸ್ಕೊತೀವಿ. ನಂತರ ನಮಗೆ ಮೈನರ್ ಹೆಣ್ಮಕ್ಳನ್ನ ಇಟ್ಕೊಂಡು ಅಲ್ಲಿ ವೇಶ್ಯವಾಟಿಕೆ ಮಾಡ್ತಿರೋಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು 10 ಪೋಕ್ಸೋ ಪ್ರಕರಣಗಳನ್ನ ದಾಖಲು ಮಾಡ್ಕೊಳ್ತೀವಿ. ಇದರಲ್ಲಿ ಸುಮಾರು 15ರಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ವಿ. ಅದು ಮುಂದುವರೆದು ಮತ್ತೊಬ್ಬ ಉಳ್ಳಾಳ ಮೂಲದ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ವಿ. ಸುಮಾರು 44 ವರ್ಷ ವಯಸ್ಸಿನ ಉಳ್ಳಾಳ ಮೂಲದ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಕೂಡ ಈ ಒನ್ ಆಫ್ ದಿ ಮೈನರ್ ಗರ್ಲ್ಸ್ ಹತ್ರ ಹೋಗ್ಬಿಟ್ಟು ಅವಳ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಅಂತಂದು ಆ ಯುವತಿ ಆರೋಪಿಸಿತ್ತು, ಮತ್ತೆ ಅಪ್ರಾಪ್ತ ಬಾಲಕಿ ಆರೋಪಿಸಿತ್ತು. ನಂತರ ಅದಕ್ಕೆ ಪೂರ್ವಕವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡಿಬಿಟ್ಟು ನ್ಯಾಯಾಲಯದಿಂದ ಹಾಜರು ಮಾಡಿದ್ವಿ. ಸೊ ಸದ್ಯ ಈ ವ್ಯಕ್ತಿ ಏನಿದ್ದಾನೆ, ಈ ವ್ಯಕ್ತಿ ಜಿಲ್ಲಾ ಮಟ್ಟದ ಕೆಲ ಪ್ರಶಸ್ತಿಗಳನ್ನ ಪಡ್ಕೊಂಡಿರುವಂಥದ್ದು ನಮಗೆ ಮಾಹಿತಿ ಇದೆ. ಅದೇ ರೀತಿ ಬೇರೆ ಬೇರೆ NGO ಮತ್ತೆ ಕೆಲವು ಸೋಷಿಯಲ್ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತಂದು ಸಾಕಷ್ಟು ಜನ ವಿಐಪಿಗಳನ್ನು ಭೇಟಿ ಮಾಡುವಂಥದ್ದು, ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು. ಸೊ ನಮ್ಮ ಕಚೇರಿಗೂ ಕೂಡ ಭೇಟಿ ಮಾಡಿದ್ದಾರೆ. ನಾವು ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಅವರು ಒಂದು NGO ಬಂದಂಥ ಸಂದರ್ಭದಲ್ಲಿ ನಾನು ಸೇರಿದಂತೆ ಬೇರೆ ಬೇರೆ ಅಧಿಕಾರಿಗಳ ಜೊತೆ ಫೋಟೋಗಳ ಗೌರವ ಆಗಿದೆ. ಕೊಟ್ಟಾರ ಕೋಡಿಕಲ್ಗು ಪೋಪುನ ತಿರ್ಗಸ್ ಮಾರ್ಗದ ಕೈತಲು ರಾಜತೊಡುಗು ಬರೆಗೋಡೆ ಕಟ್ಟುನ ಕೆಲಸ ನಡ್ತೊಂದಿತ್ತದ ಊರುದಕ್ಲು ಏವ್ರ ತೋಜಾದ ಪ್ರತಿಭಟನೆ ಮಲ್ತಿನ ಸಂಗತಿ ನಡತದಂಡ ಮರಿಯಲೊಡು ಬೊಲ್ಲತ ಮೇಲ್ದು ಇಲ್ಲಲೆಗು ಪೊಗ್ಗುನವೇ ಊರ್ದಕ್ಲನ ಏವ್ರಗೂ ಕಾರಣಾದಿತ್ತಂಡ. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಮಲ್ಪನ ಅವೈಜ್ಞಾನಿಕ ಅಭಿವೃದ್ಧಿ ಕಾರ್ಯಲೆಡ್ದು ಕುಡ್ಲ ಕೋಡಿಕಲ್ದ ಜನಕಲು ಪೋಡಿದು ಬದುಕನಂಚಾತಂಡ ಕುಡ್ಲ ನಗರದ್ದು ಕೊಟ್ಟಾರ ಕೋಡಿಕಲ್ಗು ಪೋಪುನ ತಿರ್ಗಸ್ ಮಾರ್ಗದ ಕೈತಲು ಇತ್ತೆ ರಾಜತೋಡು ಬರೆಗೋಡೆ ಕಾಮಗಾರಿನ ರಾಜಮಾರ್ಗ ಪ್ರಾಧಿಕಾರ ಸುರು ಮಲ್ದಂಡ ಆಂಡ ಈ ತುಂಬಿ ಒತ್ತುವರಿ ಆದುಪ್ಪನ ರಾಜತೋಡು ಅಗೆಲ ಕಮ್ಮಿಯಾದ ಮರಿಯಲುಡು ನೀರ್ದಿಂಜಿದ ಕೈತಲ್ದಲ್ಲೆಲೆಗು ಪೊಗ್ಗುಂಡು ಇತ್ತೆ ಬರೆಗೋಡೆ ಕಟ್ಟುನ ಕೆಲಸ ನಡಪಾವಂದಿತ್ತದೆ ಎಂದಕ್ಕೆ ಊರ್ದಕ್ಲು ಇರೋದ ತೋಜಾದ ಅಭಿವೃದ್ಧಿ ಕೆಲಸದಡೆ ಬರ್ತದ ರಾಜಮಾರ್ಗ ಪ್ರಾಧಿಕಾರದ ಅಧಿಕಾರಿಗಳಿಗೆ ಜೋರ್ ಮಲ್ದೇರ ಮರಿಯಲೊಡು ಬಾರಿ ಉಪದ್ರ ಬೊಲ್ಲದ ನೀರು ಇಲ್ಲಲೆಗು ಪೊಗ್ಗುದು ಇಲ್ಲಲ್ದಕ್ಲಿಗೆ ಬರವು ಕಲ್ಪನಕ್ಲಿಗೆ ಪ್ರಾಯ ದಂಗಿನಕ್ಲಿಗೆ ಸಮಸ್ಯೆ ಉಂಡಾಪುಂಡು ಏತೋ ಸರ್ತಿ ಭಿನ್ನೈ ತೊಂಡಲ ಪ್ರತಿಭಟನೆ ನಡಪಾಂಡಲ ಪ್ರಯೋಜನ ಆತಜಿ ಈ ಸಮಸ್ಯೆ ಶಾಶ್ವತ ಪರಿಹಾರ ಆವಡೊಂದು ಒತ್ತಾಯ ಮಲ್ತೇರ ಅಧಿಕಾರ್ಲು ಬೊಕ ಊರ್ದಕ್ಲಿಗೆ ಓದಂಟಾಂಡ್ ಅಪಾಯದ ರಾಜಮಾರ್ಗ ಬರಿತ ತಡೆಪುಗೋಡೆ ಮಾತ್ರ ಸರಿ ಮಲ್ಪುವ ಜಿಲ್ಲಾಧಿಕಾರಿನ ಸವಿಟಾಯಿನ ನಿರ್ಧಾರದಂಚ ದುಂಬು ಪಪ್ಪಾಂದ ಅಕ್ಲಿಗೆ ಸಮಾಧಾನ ಪಂಡಿ ಬೊಕ್ಕ ಊರ್ದಕ್ಲು ಅಭಿವೃದ್ಧಿ ಕಾರ್ಯ ಮಲ್ಪರ ಬುಡ್ದು ಅಲ್ಪಡ್ದು ತೆಲೆಯರು. ನೀವು ಅನ್ನೋದು ಏನಿಲ್ಲ, ಅದಕ್ಕೆ ಒಂದು 50 ಲೋಡ್ ಮಣ್ಣು ತಂದು ಹಾಕಿ ಡ್ಯಾಮೇಜ್ ಎಲ್ಲ ಆಗ್ತಂದು ಇದು ಯಾರ್ದು ಹಣ? ಯಾರ ಹಣ? ನೀವು ಈಗ ಹಾಕ್ತೀರಿ, ಯಾರ ಹಣ ಹೋದ್ರು ಕೂಡ ಅದು ಹೋದ್ರು ಯಾರ್ದು ಹಣ ಹೇಳಿ? ನಾನು ಹೇಳಿದ ನೀವು ಸಾರ್ವಜನಿಕರ ಇಲ್ಲಿ ನಾವು ಒಂದು ತಿಂಗಳ ಹಿಂದೆ ಇಲ್ಲೊಂದು ಕಾಮಗಾರಿ ಆಗುವುದನ್ನು ಅವಿಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದಾರೆ. ಇದಕ್ಕೆ ಯಾವುದೇ ರೀತಿಯಲ್ಲಿ ಕೊಟ್ಟಾರ ಚೌಕಿಯಿಂದ ಬರುವಂಥ ರಾಜಕಾಲುವೆಯನ್ನು ತಿರುಗಿಸಿದ್ದಾರೆ ಅಂತೇಳಿ ನಾವು ಕೆಲಸವನ್ನು ನಿಲ್ಲಿಸಿದ್ವಿ. ಅದಕ್ಕೆ
ಸಿ ಅವರು ಕರೆದು ಮೀಟಿಂಗ್ ಮಾಡಿದ ನಂತರ ಇವತ್ತು ಅವರು ಚಿಕ್ಕದಾಗಿ ಅದನ್ನು ರೋಡ್ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡು ಇಲ್ಲಿ ಕಾಂಕ್ರೀಟನ್ನು ಹಾಕ್ಲಿಕ್ಕೆ ಬಂದಿದ್ರು. ನಾವು ಅದನ್ನು ನಿಲ್ಲಿಸಿದ್ವಿ. ಯಾಕಂತ ಹೇಳಿದ್ರೆ ತೋಡನ್ನು ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತೇಳಿ ಅದನ್ನು ನಿಲ್ಲಿಸಿದ್ವಿ. ಈಗ ಅವರು ಕೊನೆಯದಾಗಿ ನ್ಯಾಷನಲ್ ಹೈವೇ ಅವರು ಬಂದು ಅಥಾರಿಟಿ ಅವರು ಬಂದು ನಮ್ಮ ಹತ್ರ ಹೇಳಿದ್ದಾರೆ, ಖಾಲಿ ರೋಡ್ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ ನಾವು ಅದನ್ನು ಕಾಂಕ್ರೀಟ್ ಹಾಕ್ತೇವೆ, ಬೇರೆ ಯಾವುದೋ ಕೆಲಸಗಳನ್ನು ನಾವು ಮುಟ್ಟುದಿಲ್ಲ ಅಂತೇಳಿ ಅದನ್ನು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ತೋಡನ್ನು ಈಗ ಇರುವಂಥ ತೋಡನ್ನು ತಿರುಗಿಸಿರೋದನ್ನು ನಾವು ಸ್ಟ್ರೈಟ್ ಮಾಡಿ ಈಗ ಸದ್ಯಕ್ಕೆ ಟೆಂಪ್ರವರಿಯಾಗಿ ನಾವು ಸ್ಟ್ರೈಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಾವು ಬಿಡ್ತಾ ಇದ್ದೇವೆ ಈ ಕೆಲಸ. ಅದಕ್ಕೆ ಖಾಲಿ ಹೈವೇಯಿಂದ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕೊಡ್ತಾ ಇದ್ದೇವೆ. ಖಂಡಿತವಾಗಲೂ ಈ ರೀತಿಯ ಕಾಮಗಾರಿಯನ್ನು ಈಗ ಮಾಡ್ತಿರೋ ಕಾಮಗಾರಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಿಕ್ಕೆ ಚಾನ್ಸಸ್ ಇಲ್ಲ. ನಾವು ಮೊದಲು ಇಲ್ಲಿ ನಮ್ಮ ಏನು ಹೈವೇ ಇದೆ, ಹೈವೇನ ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರಬೇಕು, ಸರ್ವಿಸ್ ರೋಡಿನ ಪಕ್ಕದಲ್ಲಿ ರಾಜಕಾಲುವೆ 20 ಫೀಟ್ ರಾಜಕಾಲುವೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಜನರು ಈಗಾಗಲೇ ಅನುಭವಿಸಿರುವಂಥ 16 ವರ್ಷಗಳಿಂದ ಅನುಭವಿಸಿರೋ ನೋವು ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದರೆ ಪ್ರತಿಯೊಂದು ಮನೆಗೆ ಡ್ರೈನೇಜಿನ ನೀರು ನುಗ್ತಾ ಇದೆ. ಮಳೆಗಾಲದಲ್ಲಿ ಇಲ್ಲಿ ಯಾವ ಜನಪ್ರತಿನಿಧಿಗಳು ಕೂಡ ಇವತ್ತು ನಾವು ಇಷ್ಟು ದಿನದಿಂದ ಪ್ರೊಟೆಕ್ಟ್ ಮಾಡ್ತಿದ್ದೀವಿ. ಎಂಕ್ಲೆಗೆ ನೀರು ಪೂರ ಬರ್ಪುಂಡು ಇಲ್ಲದಲ್ಲ, ಎಂಕ್ಲೆ ಪೂರ ಕುಲ್ಲೆರ ಪೂರ ಬಾರಿ ಬಂಗಂಡು ಒಂಜಿ ಬರ್ಸ ವತ್ತನ ಇಲ್ಲದಲ್ಲ ಪೂರ ನೀರು ಬರ್ಪುಂಡು ಎಂಕ್ಲೆ ಜೋಕುಲ್ಲ ಎಂಕ್ಲೆ ಓಡೆ ಪೋಡು ಜೋಕ್ಲೇನ್ ಪೂರ ಪತ್ತೊಂದು ಚಂಡೆ ಎಂಕ್ಲೆ ಎಂಕ್ಲೆಗೆ ಆತು ಲಾಸ್ ಆತು ನೀರು ಕೊಡ್ತೀರಿ ಏರ್ಲ ಬರ್ಪುಜೇರು ಓಟುಗನ ಮಾತ್ರ ಓಟುಗೆ ಎಂಟ್ರೆ ಬರ್ಪುಂಡು ಇಲ್ಲ ಬಾಕಿಲಿಗೆ ಮಾತೆರ್ಲ ಬರ್ತೀರಿ ಏತ್ ಮಲ್ಲಾಕುಲ್ಲ ಬಕ್ಕ ಏರ್ಲಜ್ಜೇರಿ ಎಂಕ್ಲ ಸಮಸ್ಯೆ ಪರಿಹಾರ ಅನ್ಪುನಾಕುಲ್ ಈ ನಮ್ಮನಿ ಮಂತಂಡ ಎಂಚ ಸಮಸ್ಯೆ ನೀರು ಪೂರ ಇಲ್ಲದಲ್ಲ ಬರ್ಪುಂಡು ಇಂಚ ಪೂರ ಮಂತಂಡ ಹಾಪುಂಡೆ ಇತ್ತೆ 2-3 ವರ್ಷದಿಂದ ಇಂಚೆನೆ ನೀರು ಬರೋದುಂಡು ಇಂಕ್ಲೆಗ್ 4 ವರ್ಷ ಮುಟ್ಟ ಅಂಡು 1 ವರ್ಷ ಪೂರ ಫುಲ್ ಮುರ್ಕುದೆ ಬೋತಾ ಇಂಕುಲು ಪೆದ್ಮೇದಿ ಇತ್ತಲ್ಲ ನಮ್ಮ ಮಗಲ್ ಗೊತ್ತುಂಡೆ ಪೂರ ವೇಸ್ಟ್ ಆತನಿ ಎಂಕ್ಲೆ ಈ ಊರ್ದ ಕೋಆಪರೇಟರ್ ನ ಕ್ಲಿಯರ್ಲಿ ಹೆಲ್ಪ್ ಅಂತಿದ್ದಾರೆ ಎಂಕ್ಲೆ ಬೇತಕ ನಾ ಕೋಆಪರೇಟರ್ ಕಂತಿದೆ ಎಂಕ್ಲೆ ತಗೋತೀನಿ ಕಾರ್ ಪೂರ ಮಂತಿದ್ದು ಓಟುಗಾನ ಎಂಕ್ಲೆ ಓಡೆ ಪೋಡು ಬಕ್ಕ ಲೆತ್ತೊಂದು ಬಕ್ಕ ಫೋನ್ ಮಾಡ್ತನಲ್ಲದೆ ಪೂಜೇರು ಓಟು ದಕ್ಲು ಎಂಕುಲ್ ದಾದ ಅನ್ಪೋಡು ಇದು ಊರಿಗೆ ಬೈದಿನದ ನೀರು ಬಂದ್ ಬೇರು ಅಪ್ಪಂಡ ಎರಡಪ್ಪ ನೋಡು ನಡೀರಿಗೆ ಬರಲ್ಲ ತೊಂಬತ್ತೀರಿ ಎಂಕ್ಲೇನು ಅಲ್ಲಿ ರೋಡ್ ಏನು ಕೊಲಾಪ್ಸ್ ಆಗ್ತಿದೆ ಅದನ್ನು ಮಾತ್ರ ಸ್ಟಾಪ್ ಮಾಡ್ತಿದ್ವಿ ಆಸ್ ಅ ಟೆಂಪ್ರರಿ ಮೆಜರ್. ಪರ್ಮನೆಂಟ್ ಮೆಜರ್ ಏನೂ ಮಾಡ್ತಿಲ್ಲ. ರೋಡ್ ಕೊಲಾಪ್ಸ್ ಮಾತ್ರ ಸ್ಟಾಪ್ ಮಾಡ್ತಿದ್ವಿ, ಉಳಿದಿದ್ದು ಏನೂ ಟಚ್ ಮಾಡಲ್ಲ ಇಲ್ಲಿ. ಪರ್ಮನೆಂಟ್ ಆಗೋದು ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಜೊತೆ ಏನಂತಾರೆ ನೋಡಿ ಮತ್ತೆ ನೋಡುವ ಸರ್. ಜಿಲ್ಲಾ ಸಾಲ ಯೋಜನೆ ಬಿಡುಗಡೆ ತ್ರೈಮಾಸಿಕ ಜಿಲ್ಲಾ ಸಲಹಾ ಸಮಿತಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬುಲೆಚಿಲ್ ಪಿಂದೋನ್ನ ಸಭೆ ಅಂಗಾರೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಡೆತಂಡು. ಜಿಲ್ಲಾ ಪಂಚಾಯತದ ಮುಖ್ಯ ಕಾರ್ಯತ್ವವನ್ನ ಅಧಿಕಾರಿ ಡಾಕ್ಟರ್ ಕುಮಾರ್ ಗುರ್ಕಾರ್ಮೆ ವಹಿಸುತ್ತಿದ್ದರು. 2021-22 ಮೂಜಿ ತಿಂಗೊಲ್ದ ಜಿಲ್ಲಾ ಸಲಹಾ ಸಮಿತಿ ಬೊಕ್ಕ ಜಿಲ್ಲಾ ಮಟ್ಟದ ಬುಲೆಚಿಲ್ ಪಿಂದೋನ್ನ ಸಮಿತಿ ಸಭೆ ಅಂಗಾರೆ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ನೇತ್ರಾವತಿ ಸಭಾಂಗಣ ನಡೆತಂಡು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತ್ವವನ್ನಾಧಿಕಾರಿ ಡಾಕ್ಟರ್ ಕುಮಾರ್ ಗುರ್ಕಾರ್ಮೆ ವಹಿಸದ ಜಿಲ್ಲದ 2022-23 ವರ್ಷದ ಜಿಲ್ಲಾ ಸಾಲ ಯೋಜನೆಯನ್ನು ಬಿಡುಗಡೆ ಮಲ್ತೇರ. ಜಿಲ್ಲದ 2022-23 ಒಟ್ಟು ಸಾಲ ಯೋಜನೆ 21,23 ಕೋಟಿ ಬಕ ಮುಖ್ಯ ವಲಯಗೂ 14,223 ಕೋಟಿಯಿಂದ ನಿಘಂಟು ಮಲ್ತದಂಡು. ಮುಖ್ಯ ವಲಯಡು ಮುಖ್ಯ ಕ್ಷೇತ್ರದ ಉದ್ದೇಶಗಳನ್ನು ತಿರಿಪಾದಿತ್ತದು ಬೆನ್ನಿ ಕ್ಷೇತ್ರಗೂ 6,651 ಕೋಟಿ, SMEಗೆ 5,213 ಕೋಟಿ ರೂಪಾಯಿ, ಇಲ್ಲು ವ್ಯವಸ್ಥೆಗೂ 1,472 ಕೋಟಿ ರೂಪಾಯಿ, ಬರವುಗೂ 107 ಕೋಟಿ ರೂಪಾಯಿದ ಉದ್ದೇಶದಿ ಒಂದುಂಡು. ಈ ಉದ್ದೇಶಗಳನ್ನು ಜಿಲ್ಲೆದ ಮಾತಾ ರಾಷ್ಟ್ರೀಕರಣ, ರಾಷ್ಟ್ರೀಕೃತ ಖಾಸಗಿ ವಾಣಿಜ್ಯ ಸಹಕಾರಿ ಬೊಕ್ಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಲಿಗೆ ತೂವನ್ನ ಬೊಕ್ಕ ನಡಪು ನಂಚಿನ ಆಧಾರದ ಮಿತ್ತ ಪಟ್ಟದನಂದು ಡಾಕ್ಟರ್ ಕುಮಾರ್ ಇವರ ಕುರಿಯರ. ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಕುಡ್ಲದ ಒತ್ತು ಜನರಲ್ ಮ್ಯಾನೇಜರ್ ಶ್ರೀಕಾಂತ್, ಲೀಡ್ ಮ್ಯಾನೇಜರ್ ಪ್ರವೀಣ್ ಸಭೆಟ್ ಪಾಲ್ಗೊಂಡಿರ. But still some of the banks they are showing very poor performance. The two major banks like Bank of Baroda, they are only 17%, though they are one of the major bank in DK. So even they could not able to reach the district coverage, that is 31%. And State Bank of India only 18%. Then Union Bank of India, they have shown very good performance. Even private banks are kuda government now account na government agency ಕೊಟ್ಟ ಮೇಲೆ at least ಇದು PNGD ಮಾಡಲೇಬೇಕು. 0 performance ಇದೆ. If you don't perform, then we will withdraw all the government schemes and government agencies. You cannot take the center of ಎಲ್ಲ ಒಂದು private bank ಅನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. Otherwise we will withdraw the government accounts. In all parameters, ಯಾವ್ಯಾವುದು ಗೌರ್ಮೆಂಟ್ ಸ್ಪಾನ್ಸರ್ ಸ್ಕೀಮಲ್ಲಿ ಯಾವ್ಯಾವ ಬ್ಯಾಂಕರ್ಸು ಯಾವ್ಯಾವ ಬ್ಯಾಂಕ್ಸಿಂದ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಯಾರು 0 ಪರ್ಫಾರ್ಮೆನ್ಸ್ ಇದೆ ಅಟ್ಲೀಸ್ಟ್ ಆ ಬ್ಯಾಂಕಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಅಕೌಂಟ್ಗಳನ್ನ ವಿಡ್ರಾ ಮಾಡಿ ಕೊಡೋಣ ಅವ್ರಿಗೆ.
then they will show their performance, then they will come again, sir ನನಗೆ ಅಕೌಂಟ್ ಕೊಡಿ ಅಂತೇಳಿ. ಸೊ ನಾಟ್ ಇವನ್ ಸಿಂಗಲ್ ಕೇಸ್ ಓಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ HDFC, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ದಿಸ್ ಇಸ್ ಟೋಟಲ್ ಅನ್ಅಕ್ಸೆಪ್ಟೇಬಲ್. ನೀವು 10,000 ಲೋನ್ ಕೊಡೋದಲ್ಲ, ನೀವು ಎಲ್ಲ ದೊಡ್ಡ ಕೋಟಿಗಟ್ಟಲೆ ದುಡ್ಡು ಕೊಡ್ತೀನಿ ಅಂದ್ರೆ ಯು ರೀಚ್ ಕಾಮನ್ ಮ್ಯಾನ್. ಜನಸಾಮಾನ್ಯರ ಮೊದಲು ನೀವು ತಲುಪಬೇಕಲ್ಲ. ನೀವು ಇಲ್ಲೇ ತಲುಪಿಲ್ಲ, ನೀವೆಲ್ಲ 10 ಕೋಟಿ, 15 ಕೋಟಿ, 20 ಕೋಟಿ, 1 ಕೋಟಿ, 2 ಕೋಟಿ, 50 ಲಕ್ಷ ನಿಮ್ಮ ಟಾರ್ಗೆಟ್ ಇದೆ. ಅಫ್ಕೋರ್ಸ್ ಬಿಸಿನೆಸ್ ಆಂಗಲ್ ಯು ಹ್ಯಾವ್ ಟು ಥಿಂಕ್. ಐ ಆಮ್ ನಾಟ್ ಸೇಯಿಂಗ್ ದಟ್ ನೀವು ಅದು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಫೋಕಸ್ ಫಾರ್ ದಿಸ್ ಆಲ್ಸೋ. ವಿಲ್ ಹ್ಯಾವ್ ಎ ಪೀಮಾ ಮೇಳ. ಸೊ ಅದರಲ್ಲಿ ಜಸ್ಟ್ ಫಾರ್ ಆಲ್ ದ ಇನ್ಫಾರ್ಮೇಶನ್ ಆಫ್ ದ ಪ್ರೆಸ್ ಪೀಪಲ್, ಇದರಲ್ಲಿ ನಮಗೆ 8 ಲಕ್ಷದಲ್ಲಿ PMJJBY-ನಲ್ಲಿ 2,16,000 ಜನ ಕವರ್ ಮಾಡಿದೆ ಟೋಟಲ್ ಈಗ. ಮತ್ತು PMSBY-ನಲ್ಲಿ 5,30,30,000 ಕವರ್ ಮಾಡಿದ್ದೇವೆ. APY-ನಲ್ಲಿ 1,17,000 ನಾವು ಕ್ಲೈಮ್ ಮಾಡಿದ್ದೇವೆ. ಒಟ್ಟು ಸುಮಾರು 8 ಲಕ್ಷ ಜನಕ್ಕೆ ಈಗಾಗಲೇ ನಾವು ಕವರ್ ಮಾಡಿದ್ದೇವೆ. ಇದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಸಾಮಾಜಿಕ ಭದ್ರತೆ ಯೋಜನೆ ಆಗಿರೋದ್ರಿಂದ ಜನಸಾಮಾನ್ಯರ ಒಂದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಯೋಜನೆ ಆಗಿರುವ ನಿಟ್ಟಿನಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಮನ್ ಪೀಪಲ್ ಅಂತ ಏನು ಕರಿತೇವೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿ ಮತ್ತು ನಿರ್ಗತಿಕರು ಅಂತ ಕರಿತೀವೋ, ಅಥವಾ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದೆ ಉಳಿದಿರೋಂಥವ್ರು, ಸೊ ದೋಸ್ ಆರ್ ಎಕನಾಮಿಕಲಿ ಪೂರ್ ಇರ್ತಾರೆ, ಅಂಥವ್ರನ್ನ ನಾವು ಫೋಕಸ್ ಮಾಡಿ ಅವ್ರದ್ದು ಅಕೌಂಟನ್ನು ಓಪನ್ ಮಾಡಿಸ್ಬೇಕು. ಅವರಿಗೆ ಇದೊಂದು ಸ್ಕೀಮನ್ನು, ಪಾಲಿಸಿಯನ್ನು ಮಾಡಿಸ್ಬೇಕು, ವಿಮೆಯನ್ನು ಮಾಡಿಸ್ಬೇಕು. ಪುತ್ತೂರುದ ಸೆಂಟ್ ಫಿಲೋಮಿನಾ ಕಾಲೇಜ್ ಗುರು ಸಂಸ್ಕೃತಿ 2022 ಪನ್ಪುನ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದಿತ್ಯರು. ಕಾಲೇಜಿದ ಸ್ಟಾಫ್ ಡೆವಲಪ್ಮೆಂಟ್ ಆ್ಯಂಡ್ ಎಫ್ರೈಸಲ್ ಸ್ಟೂಡೆಂಟ್ಸ್ ಕೌನ್ಸಿಲ್ ಬೊಕ ಯಕ್ಷಕಲಾ ಕೇಂದ್ರ ಒಟ್ಟಾದ ಇಂದೇನು ನಡಪಾಯರು. ಪುತ್ತೂರದ ಸೆಂಟ್ ಫಿಲೋಮಿನಾ ಕಾಲೇಜ್ ಸ್ಟಾಫ್ ಡೆವಲಪ್ಮೆಂಟ್ ಆ್ಯಂಡ್ ಅಪ್ರಾಯಲ್ ಸಿಲ್ಸ್ ಸ್ಟೂಡೆಂಟ್ಸ್ ಕೌನ್ಸಿಲ್ ಬೊಕ ಭಾರತೀಯ ಶಾಸ್ತ್ರೀಯ ಬೊಕ ಜನಪದ ಕಲೆ ಅಧ್ಯಯನ ಕೇಂದ್ರ ಆದುಪ್ಪನ ಯಕ್ಷಕಲಾ ಕೇಂದ್ರ ಒಟ್ಟು ಸಿರಿಗೆಡ್ ಸಾಂಸ್ಕೃತಿಕ ಕಾರ್ಯಕ್ರಮ ಗುರು ಸಂಸ್ಕೃತಿ 2022 ಕಾಲೇಜಿದ ಬೊಳ್ಳಿ ಪರ್ಬ ಸಭಾಭವನೋಡು ನಡೆತಂಡು. ಉಪನ್ಯಾಸ ವೃಂದದಕ್ಕಲು ಪಾಠದ ಒತ್ತಡದ ನಡುಟ್ಲ ಭಾರತೀಯ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮ ನಡಪಾದ ಕೊರಿಯರು. ಸಂಯೋಜಕರು ಧರ್ಮಗುರು ಸ್ಟ್ಯಾನಿ ಫಿಂಟೋ ಎದುಕೊಂಡಿರು. ಪ್ರಿನ್ಸಿಪಾಲರು ಧರ್ಮಗುರು ಆಂಟನಿ ಪ್ರಕಾಶ್ ಮಂತೆರು ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು ಪಾತಿರ್ದು. ಪಿಲೋಗುರು ಸಂಸ್ಕೃತಿ ಕಾರ್ಯಕ್ರಮದ್ದು ನಮ್ಮ ಸಾಂಸ್ಕೃತಿಕ ಬಿಡ್ಸಾದಿಗೆಯನ್ನು ಬುಲ್ಪುಗ ಕನವಡೊಂದು ಪಂಡ್ಯರ. ಕಲ್ಪನಕ್ಲ ಕ್ಷೇಮತುವನ್ನ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ, ಶ್ರೀಮತಿ ಭಾರತಿ ಎಸ್ ರೈ, ಯಕ್ಷಕಲಾ ಕೇಂದ್ರದ ನಿರ್ದೇಶಕರ ಪ್ರಶಾಂತ ರೈ ಮುಂಡಾಲಗುತ್ತು ಪಾಲ್ದಿತ್ತೊಂಡ್ಯರ. This was an idea in the beginning of this year. We had in mind that we should have a cell for the staff, and we named that cell as a staff development and appraisal cell. As Mr. Prashant was performing here, I recalled my student days. All of us are senior teachers. Some are 50, 55, some are retiring. Basically, all of us should remember that all of us were students like this on the stage. Not only we train our students now, to train the students now, the madams who sang the prayer song, all of us were students. And when we were students, we danced here, we acted in the skit, we sang prayer songs, all that. ಪಡುಪಡಂತಿಲ್ಲ ಪೆಜತ ಬುಟ್ಟು ಕೋನಿ ಮಾರ್ಕಂಡು ಸೋಮವಾರ ರಾತ್ರಿ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಆಟ ನಡೆತಂಡ. ಪೆಜತ ಬುಟ್ಟು ಹೊಸಮನೆ ವಿಜಯಲಕ್ಷ್ಮಿ ಶೆಟ್ಟಿ, ಜಯಂತಿ ಶೆಟ್ಟಿ ಬೊಕ್ಕ ಇಲ್ಲದಕ್ಲು ಈ ಸೇವೆನ ಆಟ ಅಟ್ಟಣೆ ಮಲ್ತದಿತ್ತೇರು. ತುಳುನಾಡ ಸಾಂಸ್ಕೃತಿಕ ರಂಗುಡು ಯಕ್ಷಗಾನ ಒಂಜಿ ಅದ್ಭುತ ಲೋಕ. ಸಾಂಸ್ಕೃತಿಕ ಬೊಕ್ಕ ಆರಾಧನೆ ಕಲೆ ಆದುಪ್ಪುನ ಯಕ್ಷಗಾನ ತುಳು ಜನಗ್ಲಿಗ ಆಟ. ಪ್ರಕೃತಿ ಆರಾಧನೆದ ಕಾಲುಡು ದೇವಿರು ದೇವತೆಲು ರಕ್ಕಸೆರು ಎಂಚ ಉಲ್ಲೇರು ಅತ್ತಂಡ ಇತ್ತೆರಂದು ತುಯಿನಕ್ಲು ಇಚ್ಚಾಂಡು.
ಐದು ಬೊಕ್ಕದ ಕಾಲುಗಾನಗ ಚಿತ್ರಕಲೆಟ್ ಕಲಾವಿದರು ಬುಡುಪಾಯಿನ ಚಿತ್ರಪಟಕ್ಲೆಂತೂದು ಅನುಭವಗದೆ ತೊನ್ನ ಜನಕ್ಲೆಗ್ ನಿಜವಾಯಿನ ಪಂಡ ಒಂಜಿ ಸ್ಪಷ್ಟವಾಯಿನ ಸ್ವರೂಪನೆಯನ್ಯರೆ ಸಾಧ್ಯ ಆಯಿನಿ ಈ ಯಕ್ಷಗಾನ ಆಟೋಡ್ದೊಂದು ಪನ್ನುಲಿ. ರಂಗಸ್ಥಳನೆ ಸತ್ಯಲೋಕ ಕೈಲಾಸ, ವೈಕುಂಠ, ಸ್ವರ್ಗ, ನರಕ, ಶೋನಿತಾಪುರ, ಪ್ರಯಾಗ್ಜ್ಯೋತಿಷಾಪುರ, ಕದಂಬವನ, ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಲದಕ್ಲು ಸೋಮವಾರ ರಾತ್ರಿ ಪಡುಪುಡಂತಿಲ ಪೆಜತ್ತಬುಟ್ಟು ಕೋನಿ ಮಾರ್ಕಂಡು ಶ್ರೀದೇವಿ ಮಹಾತ್ಮೆ ಪ್ರಸಂಗನು ಗುಬ್ಬುತೋ ಜಯರು. ಪೆಜತ್ತಬುಟ್ಟು ಹೊಸಮನೆ ವಿಜಯಲಕ್ಷ್ಮಿ ಚೌಟ, ಜಯಂತಿ ಚೌಟ ಬೊಕ್ಕ ಇಲ್ಲದಕ್ಲು ಈ ಸೇವೆ ಆಟ ಅಟ್ಟಣೆ ಮಲ್ತದಿತ್ತೆರು. ಊರ್ದ ಬೊಕ್ಕ ಸುತ್ತಮುತ್ತಲ್ದ ಆಟದ ಅಭಿಮಾನಿಲು, ಕಟೀಲ್ ಶ್ರೀದೇವಿನ ಭಕ್ತರು, ಸೇವಾ ಕರ್ತುಲೆನ ಕುಟುಂಬದಕ್ಲು ಬಂಧುಲು ಶ್ರೀದೇವಿ ಮಹಾತ್ಮೆ ಆಟದುಯೇರು. ದುರ್ಗಾ ದರ್ವಾದಾರಂದಕ ಗೋವಿಂದಾನೆ ಗೋವಿಂದ, ಮಹಾನ್ ದರ್ವಾದಾರಂದಕ ಗೋವಿಂದಾನೆ ಗೋವಿಂದ, ಮಂಜುರಮೃತೇತು ದೇವರವಾದಾರಂದಕ ಗೋವಿಂದಾನೆ ಗೋವಿಂದ. ಅರಣ್ಯ ತ್ರಂಬಕೆ ಘೋರೆ ನಾರಾಯಣ ಮೋಕ್ಷ ಯಜಮಾನ ಮನ ಸಂಕಲ್ಪ ಸಿದ್ಧಿರತ್ತು ದೀರ್ಘಾಯುಷ್ಯಾದಿನ ಮನೋರಥ ಪೂರ್ಣ ಸಂತು. ಪುನಃ ಪ್ರಮತ್ತ ಗರುಡೋ ವಿಘ್ನೇಶ ಪಂಚಾನನ ಜಯತು ಜಯತು ಆದಿಮಾಯೇ. ಈ ಸೋತವರು ಗೆದ್ದವರಿಗೆ ಏನಾದ್ರು ಕೊಡ್ಬೇಕು ಅನ್ನುವ ಹಾಗೆ ಈಗ ನಾನು ಕೊಡುದು ಅಂತ ತೀರ್ಮಾನ ಮಾಡಿಯೂ ಆಯ್ತು. ನೀವು ಮಾಡ್ಬೇಕಾದಿಷ್ಟೇ, ನಿಮ್ಮ ದೇಹವನ್ನು ಕುಗ್ಗಿಸಿ ಶಿರವನ್ನು ಹಾಗೆ ಬಾಗಿಸಿ ಎರಡೂ ಕೈಗಳಲ್ಲಿ ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನಾನು ಕೊಡುವವ. ಕರೆದದ್ದು ಯಾಕೆ? ಮದುವೆ ಸ್ವಾಮಿ. ಯಾರಿಗೆ? ಯಾರ್ಯಾರ ಮದುವೆಗೆ ನಾನು ಕರೀತೇನೆ. ನನಗೆ ಮದುವೆ. ನಿನಗೂ ಮದುವೆ? ಹೌದು. ಯಾಕೆ ಆಶ್ಚರ್ಯ ಅಲ್ಲ? ಈ ಸಂದರ್ಭದಲ್ಲಿ ಆಗುವುದಕ್ಕೆ ಮದುವೆ ಅಂತ ಹೇಳುವುದು, ಆಮೇಲೆ ಆಗುವುದಕ್ಕೆ ಬೇರೆ ಹೆಸರು. ಮಗನೇ ಮಹೇಶ,
ಇತ್ತೆ ಕೊಡರೆನಿತ ಮಲ್ಲ ಸುದ್ದಿಲು. ಕೇಂದ್ರ ರಾಜಮಾರ್ಗ ಮಂತ್ರಿ ನಿತಿನ್ ಗಡ್ಕರಿ ಕುಡ್ಲಗ್ ಬತ್ತದ ಟಾಲ್ಗೇಟ್ ಪಿರದಿಪ್ಪು ಅಂದ ನಂಬದ್ಲ ಪ್ರಯೋಜನ ಇಜ್ಜಿ ಹೆಜಮಾಡಿ ಟಾಲ್ಗೇಟ್ ಇರ್ದು ಸುರತ್ಕಲ್ಗ್ NITK ಟಾಲ್ಗೇಟ್ ಮಾಮಲ್ಲ ಪ್ರತಿಭಟನದ ಜಾಥಾ. ತುಂಬೆ ಕಿಂಡಿ ಅಣೆಕಟ್ಟಡ ನೇತ್ರಾವತಿ ಸುದಕ್ಕೆ ಗಂಗಾ ಪೂಜೆ ಅಮೃತ ಯೋಜನೆದ ಒಂಜಿ ಹಂತ ಮೂಜಿ ತಿಂಗೊಲ್ದ ಉಲೈ ಲೋಕಾರ್ಪಣೆ ಮೇಯರ್ ಪ್ರೇಮಾನಂದ ಶೆಟ್ಟಿ. ಕುಡ್ಲದ ಕೊಟ್ಟಾರಡು ಬಾರಿ ಗಾಳಿಗ್ ಮಾರ್ಗುಗು ಅಡ್ಡಮಗರ್ನ ದೇವರನ ಕಟ್ಟದ ಪಿರಾಕದ ಅಶ್ವಥ ಮರ ಮಿಸ್ಕಾಂಬೊಕ ಅಗ್ನಿಶಾಮಕ ದಳೊಡ್ದು ಮರದೆಪ್ಪವನ ಕಾರ್ಯಾಚರಣೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮೂಜಿ ತಿಂಗೊಲ್ದ ಜಿಲ್ಲಾ ಸಲಹಾ ಸಮಿತಿ ಬೊಕ್ಕ ಜಿಲ್ಲಾ ಮಟ್ಟದ ಬುಲಿಚಿಲ್ಪಿಂದೊನ್ನ ಸಭೆ 2022-23 ವರ್ಷದ ಜಿಲ್ಲಾ ಸಾಲ ಯೋಜನೆ ಬಿಡುಗಡೆ. ಇಡಿಗಿರಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.